ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಮಹರೀಶ್ವರೇ, ಆನರರಿ ಸೆಕ್ರೆಟರಿ ಆಗ ಸುಂದರರಾಜೇಶ್ವರೇ, ಎಲ್ಲ ಮಾಜಿ ಘಟಾನುಘಟಿಗಳಾದ ವಾಣಿಜ್ಯ ಮಂಡಳಿಯ ಚಂದ್ರಶೇಖರ್ ಅವರು, ಜಯರಾಜ್ ಅವರು, ನಿರ್ಮಾಣ ನಿರ್ಮಾಪಕ ಸಮಿತಿ ಅವರು, ಬಣಕಾರ ಅವರು, ಎಲ್ಲ ಹಿರಿಯರು, ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಬಹಳ ಸಂತೋಷವಾಗ್ತಿದೆ. ಇಂತಹ ಒಂದು ಕಾರ್ಯಕ್ರಮ ಇವತ್ತು ಏರ್ಪಾಡು ಮಾಡಿದ್ವಿ. ಮೊದಲ ಸಲ ಅಂತ ಕೇಳ್ಬೋದು. ಮಾಧ್ಯಮದ ಶೆಣೈದವರು, ಸದಾಶಿವ ಶೆಣೈ ಅವರು ಅಶೋಕ ಕಶ್ಯಪ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ನೆರೆದಂತಹ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಚಲನಚಿತ್ರ ಪತ್ರಕರ್ತ ಮಿತ್ರರೇ, ಜನರಲ್ಲಿ ಎಲ್ಲ ಪತ್ರಕರ್ತ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಬಹಳ ಸಂತೋಷವಾಗ್ತಿದೆ ಈ ಫಾರ್ಮಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಯಾಕೆಂದರೆ ಇವತ್ತು ಏನು ಮಾಧ್ಯಮದ ಅಕಾಡೆಮಿಯಿಂದ ಒಂದು ಶುರುಗೊಂಡು ಇವತ್ತು ಯೋಗಿಯವರಿಗೆ, ಗಣೇಶ್ ಕಾಸರಗೋಡು ಅವರಿಗೆ, ರಘುನಾಥ್ ಅವರಿಗೆ ಮತ್ತು ಚರಣವರು ಇವರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಬಹಳ ನಿಜಕ್ಕೂ ಶ್ಲಾಘನೀಯ. ನನಗೆ ವೈಯಕ್ತಿಕವಾಗಿ ಬಹಳ ಆನಂದ ನೀಡಿದೆ. ಯಾಕಂದರೆ ನನಗೆ ಇವತ್ತು ನೆನಪಿದೆ, ನನ್ನ ಮೊದಲ ಚಿತ್ರ ಸಂಕಲ್ಪದ ಕುರಿತು ನಮ್ಮ ಸ್ನೇಹಿತರು, ನನ್ನ ಆತ್ಮೀಯರಾದಂಥ ಸುಂದರರಾಜ್ ಹೇಳಿದರು. ಆ ಚಿತ್ರ ಮೊದಲ ಚಿತ್ರ. ನಾಟಕ ರಂಗದ ಅನುಭವ ಆಯಿತು. ಬೆಂಗಳೂರಿಗೆ ಬಂದಿದ್ದೆ. ಆವಾಗ ನವಯುಗ ಚಿತ್ರದ ಗುಪ್ತಾ ಅವರಿಗೆ ಅವರು ಒಂದು ಗಾರ್ಡನ್ ರೆಸ್ಟೋರೆಂಟ್ ಟೈಪ್ ಎಲ್ಲ ಇರ್ತಿದ್ದವರು. ಅಲ್ಲಿ ಒಂದು ಏರ್ಪಾಡು ಮಾಡಿದ್ರು. ನನಗೆ ಚಲನಚಿತ್ರ ಬಹಳ ಫಸ್ಟ್ ಫಿಲ್ಮೆ. ಅದಾದ ಸಂಪೂರ್ಣ ಚಿತ್ರೀಕರಣ ಎಲ್ಲ ಸಂಸ್ಕಾರಗಳನ್ನು ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ನಾನು ಆ್ಯಕ್ಟ್ ಮಾಡಿದ್ದೆ. ಅದು ಮೈಸೂರಲ್ಲಿ ಮಾಡಿದ್ದೆ, ಪ್ರೀಮಿಯರ್ ಸ್ಟುಡಿಯೋನಲ್ಲಿ. ನಂತರ ಆಯಿತು, ಡಬ್ಬಿಂಗು ಕೂಡ ಅಲ್ಲೇ, ವಾಯ್ಸ್ ರೆಕಾರ್ಡಿಂಗ್ ಕೂಡ ಅಲ್ಲೇ ಮಾಡಿದ್ದೆ ಮೈಸೂರು. ಆಯಿತು, ಬಿಡುಗಡೆ ಕರೆದರು. ಬಿಡುಗಡೆ ಬಂದಾಗ ಇದನ್ನು ಯಾರು ಏರ್ಪಾಡು ಮಾಡಿದ್ದಾರೆ ಅಂತ ಕೇಳಿದ್ರೆ, ಗೊತ್ತಾದ್ರು ನಿಮಗೋಸ್ಕರ ಪ್ರೆಸ್ ಕಾನ್ಫರೆನ್ಸ್. ನನಗೆ ಫಸ್ಟ್ ನಡ್ಕೊಂಬಂತು, ಏನೇನು ಪ್ರಶ್ನೆ ಕೇಳ್ತಾರೆ. ಅದೇನೋ ಪತ್ರಕರ್ತ ಮಿತ್ರರು ಅವನ ಸಂಕೋಚ, ಅವನ ಆತಂಕ ಎಲ್ಲ ಗಮನಿಸಿ ಒಂದೊಂದಾಗಿ ಬಹಳ ಸ್ನೇಹಪೂರ್ವಕವಾಗಿ ಮಾತಾಡಿ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಒಂದು ಉತ್ತರಗಳನ್ನೆಲ್ಲ ಮಾಡಿದಾಗ ಬಹಳ ಇದು ಅಂತ ಯಾವ ಪರಿಣತಿ, ಎಷ್ಟು ಈ ಪ್ರೀತಿ ನನಗೆ ಸಿಗ್ತದ ಇದರಿಂದ ಅಂತ ಆವತ್ತಿನಿಂದ ಇವತ್ತಿನವರೆಗೆ ನನಗೆ ಏನು ನಮ್ಮ ಪತ್ರಕರ್ತ ಮಿತ್ರರು, ಅದು ವಿಶೇಷವಾಗಿ ಚಲನಚಿತ್ರ ಪತ್ರಕರ್ತ ಮಿತ್ರರಲ್ಲಿ ಏನೋ ಒಂದು ವಿಶ್ವಾಸ, ಪ್ರೀತಿ ಬೆಳೀತಾನೆ ಹೋಗಿದೆ. ಅದರಿಂದ ಇವತ್ತು ಬಹಳ ಸಂತೋಷವಾಗ್ತದೆ. ಇವತ್ತು ಪತ್ರಕರ್ತ ಜೋಗಿಯವರಿಗೆ, ಗಣೇಶ್ ಕಾಸರಗೋಡು, ರಘುನಾಥ್ ಅವರಿಗೆ ಮತ್ತು ಶರಣ ಹುಲ್ಲೂರು ಅವರಿಗೆ ನಿಜವಾಗಿ ಡಾಕ್ಟರೇಟ್ ನೋಡಿ ಅವರಿಗೆ ಕೊಟ್ಟಿದ್ದಾರೆ. ನಿಮಗೆ ಸ್ಪೆಷಲ್ ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನು ಕೊಡುವುದು.